ಇನ್ನು ಇಡೀ ಜಗತ್ತೇ ಕೊರೋನಾ ಎಂಬ ಮಹಾಮಾರಿಯ ಆಕ್ರಮಣದಿಂದ ಈಗ ತತ್ತರಿಸಿ ಹೋಗಿದೆ. ಇದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗೆ ತುತ್ತಾಗಿರುವುದು ಬಡವರ್ಗದ ಮಂದಿ. ವಿವಿಧ ರೀತಿಯ ಸಾಲಗಳನ್ನು ಪಡೆದುಕೊಂಡು ಇದೀಗ ಮರುಪಾವತಿ ಮಾಡಲು ಕಷ್ಟ ಸಾಧ್ಯ ಇರುವಂತಹ ಮಂದಿಗೆ ನೆರವಾಗುವಂತ ನಿಟ್ಟಿನಲ್ಲಿ ಈಗ ರಾಷ್ಟ್ರೀಯ ಮತ್ತು ಪ್ರೈವೇಟ್ ಬ್ಯಾಂಕ್ ಹಾಗೂ ಕೆಲವೊಂದು ಖಾಸಗಿ ಹಣಕಾಸು ಸಂಸ್ಥೆಗಳು ಕೂಡ ತಮ್ಮಿಂದ ಸಾಲ ತೆಗೆದುಕೊಂಡವರ ಬಗ್ಗೆ ಸ್ವಲ್ಪ ಕನಿಕರವನ್ನ ತೋರಿಸಿದ್ದಾರೆ. ಅಂದ್ರೆ 3 ತಿಂಗಳ ಕಾಲ ಈಗ ರಿಯಾಯಿತಿಯನ್ನು ಕೂಡ ಕೊಡಲಾಗಿದೆ ಸಾಲ ಮರುಪಾವತಿ ನಿಟ್ಟಿನಲ್ಲಿ. ಆದರೆ ಈ ಪೈಕಿ ಖಾಸಗಿ ಫೈನಾನ್ಸ್ನ ಕೆಲವು ಮಂದಿ ಅಥವಾ ಲೇವಾದೇವಿ ವ್ಯವಹಾರಸ್ಥರು ಅಂತ ಯಾರು ಕರೆಸಿಕೊಳ್ತಾ ಇದ್ದಾರೋ ಅವರು ಮಾತ್ರ ಈಗ ಕರುಣೆಯೇ ಇಲ್ಲದ ಹಾಗೆ ವರ್ತಿಸ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಬಹಳಷ್ಟು ಜನರು ತಮ್ಮ ದಿನ ಖರ್ಚಿನಿಂದ ಹಿಡಿದು ಆಪತ್ತಿನ ಕೆಲವೊಂದು ಅಗತ್ಯಗಳಿಗಾಗಿ ಖಾಸಗಿ ಲೇವಾದೇವಿಯವರನ್ನೇ ಅವಲಂಬಿಸಿದ್ದಾರೆ. ಅಂದ್ರೆ ಖಾಸಗಿಯಾಗಿ ಸಣ್ಣ ಪುಟ್ಟ ಏನು ಸಾಲವನ್ನ ಕೊಡ್ತಾರೆ, ಸಣ್ಣ ಪುಟ್ಟ ಫಿನಾನ್ಸ್ಗಳಿರುತ್ತೆ, ಅವರಿಂದ ಒಂದು ಸಾಲವನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೆಲವು ಜನರು ಅದೇ ರೀತಿಯ ಸಾಲಗಳನ್ನೇ ನೆಚ್ಚಿಕೊಂಡು ತಮ್ಮ ದೈನಂದಿನ ವ್ಯವಹಾರ ಮುಗಿಯುವ ಹೊತ್ತಿಗೆ ಸಿಗುವಂತಹ ಆದಾಯದಿಂದ ಆ ಒಂದು ಸಾಲವನ್ನು ವಾಪಸ್ ಕೊಡುವಂತಹ ಪರಿಪಾಠವನ್ನ ಕೂಡ ಇರಿಸಿಕೊಂಡಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಖಾಸಗಿ ವ್ಯಕ್ತಿಗಳು ಕೊಡುವಂತಹ ಒಂದು ಬಡ್ಡಿ ಏನಿದೆ ಅದು ತುಸು ಹೆಚ್ಚೇ ಇರುತ್ತಾದ್ರೂ ಕೂಡ ಬೇರೆ ಯಾವುದು ಕೂಡ ದಾರಿ ಇಲ್ಲ, ಯಾವುದೇ ಒಂದು ಡಾಕ್ಯುಮೆಂಟ್ಗಳು ಇಲ್ಲದೆ ಸಾಲ ಸಿಗುತ್ತೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಜನರು ಸುಲಭವಾಗಿ ಸಿಗುವಂತ ಈ ಒಂದು ಸಾಲಕ್ಕೆ ಜೋತು ಬಿದ್ದಿರ್ತಾರೆ. ಆದರೆ ಇದೀಗ ಲಾಕ್ಡೌನ್ ಆಗಿದೆ, ಸಮಸ್ಯೆಗಳು ಎದುರಾಗಿದೆ, ಹೀಗಾಗಿ ಸಾಲಗಾರರಿಗೆ ಈಗ ಕಂಟಕ ಎದುರಾಗಿದೆ. ಕೊರೋನಾ ಹಾವಳಿಯಿಂದ ಕೆಲಸ ಆದಾಯ ಇಲ್ಲದೆ ದಿನ ಕಳೆಯುವುದೇ ಕಷ್ಟವಾಗಿರುವಂತಹ ಈ ಒಂದು ಸಂದರ್ಭದಲ್ಲಿ ಖಾಸಗಿ ಬಡ್ಡಿ ವ್ಯವಹಾರಸ್ಥರು ತಾವು ಬಡ್ಡಿಗೆ ನೀಡಿದ ಹಣವನ್ನ ಅಸಲು ಮತ್ತು ಬಡ್ಡಿ ಸಮೇತ ವಾಪಸ್ ಮಾಡುವಂತೆ ತಮ್ಮ ಗ್ರಾಹಕರಿಗೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಇದರಿಂದ ಅಗತ್ಯಕ್ಕೆ ಅಂತ ಸಾಲ ಪಡೆದುಕೊಂಡ ಗ್ರಾಹಕರು ಏನು ಮಾಡಬೇಕು ಅಂತ ಗೊತ್ತಾಗದೆ ಕಂಗಾಲಾಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ. ಅನೇಕ ಪ್ರಕರಣಗಳು ಈ ರೀತಿ ಕಂಡು ಬರ್ತಾ ಇದೆ. ಸಾಲ ನೀಡಿದಂತಹ ಬಡ್ಡಿ ವ್ಯವಹಾರಸ್ಥರು ಕೊರೋನಾ ಕಷ್ಟಕಾಲದಲ್ಲೂ ಕೂಡ ಬೆದರಿಕೆ ಕರೆಗಳನ್ನ ಮಾಡಿ ಸಾಲ ವಸೂಲಾತಿಗೆ ಮುಂದಾಗಿರೋದು ನಿಜಕ್ಕೂ ಕೂಡ ದುರದೃಷ್ಟಕರ ಎನ್ನುವಂತಹ ಮಾಹಿತಿಗಳು ಅಥವಾ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಈ ಬಗ್ಗೆ ಹಲವರು ಪೊಲೀಸರು ದೂರು ನೀಡಿದರೆ ಪೊಲೀಸರು ಆ ಬಗ್ಗೆ ವಿಶೇಷ ಗಮನವನ್ನು ಹರಿಸ್ತಾ ಇಲ್ಲ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಕಿರಣ್ ಕುಮಾರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ದೀಪಕ್. ನಮಸ್ತೆ. ಎಸ್, ಅಂದ್ರೆ ಈಗ ಮುಖ್ಯವಾಗಿ ಖಾಸಗಿಯಾಗಿ ಅಂದ್ರೆ ವ್ಯಕ್ತಿಗಳಿಂದ ಸಾಲವನ್ನ ಪಡೆದುಕೊಂಡವರು, ಫಿನಾನ್ಸ್ನಿಂದ ಸಾಲವನ್ನ ಪಡೆದುಕೊಂಡವರು ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಏನ್ ಹೇಳ್ತೀರಾ ಸರ್ ಈ ಒಂದು ಸನ್ನಿವೇಶಕ್ಕೆ? ನೋಡಿ, ರಾಷ್ಟ್ರೀಯ ಮತ್ತು ಇನ್ನಿತರ ಹಣಕಾಸು ಸಂಸ್ಥೆಗಳು 3 ತಿಂಗಳ ರಿಯಾಯಿತಿ ನೀಡಿರ್ತಾರೆ. ಹೌದು, RBI ಗೈಡ್ಲೈನ್ಸ್ ಪ್ರಕಾರ. ಆದ ನಂತರ ಬಜಾಜ್ ಫೈನಾನ್ಸ್ ಇನ್ನಿತರ ಫೈನಾನ್ಸ್ ನವರು ಮುಖಾಂತರ ತುಂಬಾ ಕಿರುಕುಳ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದು ದೊಡ್ಡ ಸುದ್ದಿಯಾಗಿ ಮಾನ್ಯ ಶಾಸಕರ ಗಮನಕ್ಕೆ ತಂದಾಗ ಆ ನಂತರ ಆ ಕಿರುಕುಳ ಕಮ್ಮಿ ಆಗಿತ್ತು. ಇದರಲ್ಲಿ ಒಂದು ವಿಷಯ ದೀಪಕ್, ಖಾಸಗಿ ಫೈನಾನ್ಸ್ ಗಳ ಕಿರುಕುಳವನ್ನು ತಡೆಯುವವರು ಯಾರು ದೀಪಕ್ ಹೇಳಿ? ಬಜಾಜ್ ನವರು ಕಾಲ್ ಮಾತ್ರ ಮಾಡುದು, ಇವರು ಮನೆ ಬಾಗಿಲಿಗೆ ಬಂದು ನಿಲ್ತಾರೆ. ಈ ಬಗ್ಗೆ ಕೆಲವರು ಪೊಲೀಸ್ಗೆ ದೂರು ನೀಡಿದ್ರು, ಕೆಲವರು ಹೆದರಿ ನೀಡಲಿಲ್ಲ, ಕೆಲವರು ಮೀಡಿಯಾದಲ್ಲಿ ಹೇಳಿದ್ರು, ಕೆಲವರು ಪೇಪರ್ ನಲ್ಲಿ ಹೇಳಿದ್ರು. ಇಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತ ಈ ಬಗ್ಗೆ ಸೂಕ್ತವಾಗಿ ಸ್ಪಂದನೆ ಕೊಡಬೇಕು ಅಂತ ಅಷ್ಟೇ. ಅಂದ್ರೆ ಬಹುಶಃ ಈಗ ಅಂದ್ರೆ ಅನೇಕ ಸಂದರ್ಭಗಳಲ್ಲಿ ದೂರು ಕೊಡೋದಕ್ಕೆ ಹಿಂಜರಿಯುವಂತಹ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇದೆ ಅನ್ನುವಂಥದ್ದು. ಖಂಡಿತ. ಅಂದ್ರೆ ಕೆಲವರು ಮಾನ ಮರ್ಯಾದೆಗೆ ಅಂಜಿ ಕೊಡುವಂತ ಪ್ರಮೇಯ ಬರುವುದಿಲ್ಲ. ಆ ನಂತರ ಅದರ ಪರಿಣಾಮ ಮಾತ್ರ ಭಯಾನಕವಾಗಿರುತ್ತದೆ. ಅಂದ್ರೆ ಸುಸೈಡ್ ಮಾಡುವಂತದ್ದು ಅಂತದೆಲ್ಲ ಪರಿಣಾಮ ಇರುತ್ತದೆ. ನೋಡಿ, ಈಗ ಕೊರೋನಾ ಸುನಾಮಿ ಎನ್ನುವಂಥದ್ದು ಇದೊಂದು ಸುನಾಮಿಯಾಗಿ 2 ತಿಂಗಳಲ್ಲಿ ಇದೊಂದು ಕಂಟ್ರೋಲ್ಗೆ ಬರ್ಬೋದು. ಆ ನಂತರದ ಪರಿಣಾಮ ಭಯಾನಕವಾಗಿರುತ್ತದೆ. ನೋಡಿ, ಒಂದು ಮನೆಯಲ್ಲಿ ಮನೆಗೆ ಒಂದು ಲೋನ್ ತೆಗೆದಿರ್ತಾರೆ, ಕಾರಿಗ ಬೈಕಿಗ ಇನ್ನೊಂದು ಲೋನ್ ಇರ್ತದೆ. ನೋಡಿ, ಇಂಥ ಪರಿಸ್ಥಿತಿಯಲ್ಲಿ 3 ತಿಂಗಳಿಂದ ದುಡಿಮೆ ಇಲ್ಲ, ಕೈಯಲ್ಲಿ ಹಣ ಇಲ್ಲ. ಅಂತ ಸಂದರ್ಭದಲ್ಲಿ ಜಿಲ್ಲಾಡಳಿತ ಏನಾದ್ರೂ ಇದಕ್ಕೆ ಒಂದು ಸೂಕ್ತವಾದ ಒಂದು ಸ್ಪಂದನೆ ನೀಡುವಂತ ಕೆಲಸ ಆಗ್ಬೇಕು ಅಂತ. ಅಂದ್ರೆ ಬಹುಶಃ ಜಿಲ್ಲಾಡಳಿತ ಅಥವಾ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಗಮನ ಮಾತ್ರ. ಖಂಡಿತ. ಮತ್ತೆ ಪ್ರತಿಪಕ್ಷದವರು ಈ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ. ಅದು ಈಗ ಆಗ್ತಾ ಇರುವಂತಹ ಸಮಸ್ಯೆಗಳು. ಧನ್ಯವಾದಗಳು ಕಿರಣ್ ಅವರೇ ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಅಂದ್ರೆ ಇದು ಈ ರೀತಿ ಏನು ಸಮಸ್ಯೆಗೆ ಈಗ ತುತ್ತಾಗಿದ್ದಾರೆ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಕಾರ್ಯಕರ್ತ ಕಿರಣ್ ಅವರು ಮಾತನಾಡಿರುವಂತಹ ವಿಚಾರಗಳು. ಅಂದ್ರೆ ಈಗ ಎಲ್ಲರೂ ಕೂಡ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ಏನೋ ಒಂದು ಕಷ್ಟ ಕಾಲದಲ್ಲಿ ಸಾಲವನ್ನ ಪಡೆದುಕೊಂಡಿದ್ರು, ಅಂದ್ರೆ ಬಡ್ಡಿಯನ್ನ ಪಾವತಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಕಷ್ಟ ಕಾಲ ಆಗಿರೋದ್ರಿಂದ, ಅಂದ್ರೆ ಆದಾಯದ ಮೂಲವೇ ಬರಿದಾಗಿರುವಂತಹ
ಹಿನ್ನೆಲೆಯಲ್ಲಿ ಕಷ್ಟವಾಗ್ತಾ ಇದೆ. ಅದಕ್ಕೋಸ್ಕರ ಪೀಡಿಸುವಂತಹ ಕೆಲಸಗಳು ಕೂಡ ನಡೀತಾ ಇದೆ. ಸೊ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿರ್ಬೋದು ಅಥವಾ ಜನಪ್ರತಿನಿಧಿಗಳು ಗಮನ ಹರಿಸಿದ್ರೆ ಅನೇಕ ಬಡವರ್ಗದ ಮಂದಿಗೆ ನೆರವಾಗುತ್ತೆ ಅನ್ನುವಂಥದ್ದು ಅವರು ಹೇಳಿರುವಂತಹ ಮಾತುಗಳ ಅಭಿಪ್ರಾಯ.